ಪುರಾತನ ದೈವ ಕ್ಷೇತ್ರವಾಗಿರುವ ಸಜಿಪಮ್ಮ ಗಣಿಯ ಮಿತ್ತಮಜಲು ಕ್ಷೇತ್ರ ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳ್ಳುತ್ತಿದ್ದು 3 ಗೋಪುರಗಳ ಪುನರ್ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಎಂದು ಸಜಿಪಮ್ಮ ಗಣಿಯ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಹೇಳಿದರು. ಅವರು ಮಾರ್ನಬೈಲು ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ನಡೆದ ಸಜಿಪಮ್ಮ ಗಣಿಯ ಮಿತ್ತಮಜಲು ಶ್ರೀ ನಡಿಯೇಲು ದಯ್ಯಂಗುಲು ಶ್ರೀ ಉಳ್ಳಾಲ್ತಿ ಹಾಗೂ ಶ್ರೀ ನಾಲ್ಕೈತಾಯ ಹಾಗೂ ಪರಿವಾರ ದೈವಗಳ ಕ್ಷೇತ್ರದ ನವೀಕೃತ ಗೋಪುರಗಳ ಲೋಕಾರ್ಪಣೆ, ಸಾನ್ನಿಧ್ಯ ಕಲಶಾದಿ ಕಾರ್ಯಕ್ರಮಗಳ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದರು. ಏಪ್ರಿಲ್ 2 ಮತ್ತು 3ರಂದು ಈ ಕಾರ್ಯಕ್ರಮಗಳು ನಡೆಯಲಿದ್ದು, ಹೊರಕಾಣಿಕೆ, ಅನ್ನದಾನ, ಸ್ವಚ್ಛತೆಯ ಕಾರ್ಯದಲ್ಲಿ ಗ್ರಾಮಸ್ಥರೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ವಿನಂತಿಸಿದರು. ಹಾಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಕೂಡ ಅವರು ಬಹಳ ಶ್ರಮಪಟ್ಟು ಅದನ್ನು ಮಾದರಿ ಶ್ರದ್ಧಾ ಕೇಂದ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದು, ಇದೀಗ ಪ್ರಸ್ತುತ ನಗರಗುತ್ತಿ ವೀಕ್ಷಕರು ಈ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ದೈವಾರಾಧನೆಯಲ್ಲಿ ನಾವು ತುಳುನಾಡಿನಲ್ಲಿ ದೈವಾರಾಧನೆಯ ಅನೇಕ ಪುಣ್ಯಕ್ಷೇತ್ರಗಳನ್ನು ಕಾಣ್ತಾ ಇದ್ದೇವೆ. ಹಾಗೆ ಸಜಿಪಮ್ಮಗಣಿಯಲ್ಲಿ ಹೆಮ್ಮೆಯಿಂದ ಹೇಳುವುದಂಥ ಕ್ಷೇತ್ರ ಅಂತ ಹೇಳಿದರೆ ಅದು ಮಿತ್ತಮಜಲು ಕ್ಷೇತ್ರ. ಇಲ್ಲಿಯ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಅದು ಕೇಂದ್ರಬಿಂದು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಹಳ ಪುರಾತನ ಕಾಲದಿಂದ ಬಹಳಷ್ಟು ಕಟ್ಟುಪಾಡುಗಳನ್ನು ಪರಂಪರೆಯನ್ನು ಮೈಗೂಡಿಸಿಕೊಂಡು ನೆರೆದಂತಹ ಕ್ಷೇತ್ರ ಅಂತ ಹೇಳಿದರೆ ಅದು ಮಿತ್ತಮಜಲು ಕ್ಷೇತ್ರ. ಇದೇ ಸಂದರ್ಭ ಅವರು ಅಯ್ಯಪ್ಪ ಮಂದಿರದ ಅಭಿವೃದ್ಧಿ ಮತ್ತು ಭೂಮಿ ಖರೀದಿ ಸಂಕಲ್ಪದ ಸಾಕಾರಕ್ಕಾಗಿ ಶ್ರೀದೇವರಿಗೆ 18 ಗುರುವಾರಗಳ ಪರ್ಯಂತ ನಡೆಯಲಿರುವ ಪಂಚಾರತಿ ಸೇವೆಯ ಆಮಂತ್ರಣವನ್ನು ಬಿಡುಗಡೆಗೊಳಿಸಿದರು. ಹೊರಕಾಣಿಕೆ ಸಮರ್ಪಣೆ ಮುಖ್ಯ ಸಂಚಾಲಕ ಜಯಶಂಕರ್ ಬಾಸ್ರಿತ್ತಾಯ ಮಾತನಾಡಿ, ಹೊರಕಾಣಿಕೆಗೆ ಗ್ರಾಮಸ್ಥರು ತಮ್ಮ ಶಕ್ತಿಯಾನುಸಾರ ಹಸಿರುವಾಣಿ ಸುವಸ್ತುಗಳನ್ನು ಸಮರ್ಪಿಸುವಂತೆ ಮನವಿ ಮಾಡಿದರು. ಬಳ್ಳಾರಿಯಲ್ಲಿ ಸೇರಿತ್ತು. ಫಸ್ಟ್ ಎಲ್ಲ ಬೈಫರ್ಕೇಶನ್ ಮಾಡಿ ಅಲ್ಲೆಲ್ಲ ಸೇರುದು, ಕಾರ್ಯಕ್ರಮ ಹೇಗೆ ಮಾಡುವುದು, ಯಾವ ರೀತಿ ಅದಕ್ಕೆ ರೂಪರೇಖೆಯನ್ನು ಕೊಡುವುದು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಳ್ಳಾರಿಯಲ್ಲಿ ಕರಡಿಬೈಲು, ಕಾಳಾಜೆ, ಹಾಗೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ, ಸಜಿಪ ಓಟಕಣಿ, ಸಜಿಪ ಮೂಡ, ಮುನ್ನೂರು, ಶಾರದಾನಗರ, ಮಜ್ಜಂಪಾದೆ, ಮುಗುಳಿಯ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಅಲ್ಲೆಲ್ಲ ಸೇರಿ ಇದು ಸ್ವಲ್ಪ ನಮಗೆ ರಾಷ್ಟ್ರೀಯ ಇದು ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಇವತ್ತು ಸೇರಿದ್ದೆವು. ಯಾವ ಉದ್ದೇಶ ಅಂದರೆ ಮೇನ್ ನಾಡು ಕಾರ್ಯಕ್ರಮ, ಅದರಲ್ಲಿ ನಮ್ಮ ವೀಕ್ಷಕರ ನೇತೃತ್ವದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ನಾಡು. ಹಾಗೆ ಅಲ್ಲಿ ನೋಡಿ ವೀಕ್ಷಿಸಿ ನಿಮಗೆ ಗೊತ್ತಿರ್ಬೋದು ಯಾವ ರೀತಿಯೆಲ್ಲ ಆಗ್ತದೆ ಅಂತ. ಹಾಗೆ ಅದರ ಪೂರ್ವಭಾವಿಯಾಗಿ 2 ತಾರೀಕಿಗೆ ನಮ್ಮ ಮಾಗಡಿಯಿಂದ ಹೊರೆ ಹೋಗುವಂಥದ್ದು ಒಂದು ಕಾರ್ಯಕ್ರಮ. ಖಾಲಿ ಹೊರೆಯುವಲ್ಲ, ಎಲ್ಲ ರೀತಿಯಲ್ಲಿ ಜನರು ಒಟ್ಟಾಗಿ ಒಂದು ಚಂದದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಇದು. ಜೊತೆ ಕೋಶಾಧಿಕಾರಿ ಶಿವಪ್ರಸಾದ್ ಶೆಟ್ಟಿ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಹೊರಕಾಣಿಕೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿಕೊಂಡರು. ನಮ್ಮ 4 ಗ್ರಾಮದ ಆಗಲಿನ 4 ಗ್ರಾಮದ ಮನಸ್ಸುಂಟು ಒಬ್ಬ ನಮ್ಮ ಪೂರ ಈ ಮಿತ್ತಮಜಲು ಕ್ಷೇತ್ರದ ಪುನರ್ನವೀಕರಣ ಕಾರ್ಯಕ್ರಮ ಅವು ನಮ್ಮ ಇಲ್ಲದ, ನಮ್ಮ ಊರದ, ನಮ್ಮ ಗ್ರಾಮದ, ನಮ್ಮ ಮಾಗಡದ, ನಮ್ಮ ಕೆಲಸವನ್ನು ಒಂದು ಒಮ್ಮತ್ತು ನಮ್ಮ ಪೂರ ಸೇರಿರುವ ಭಾರಿ ಮಲ್ಲ ಆಸೆ ಎಂಬ ವಿವೇಕಾನಂದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಸಂಕೇಶ, ಜೊತೆ ಕಾರ್ಯದರ್ಶಿ ರತ್ನಾಕರ್ ಪೂಜಾರಿ ನಡಾರ್, ಮಾರ್ನಬೈಲು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಗೌರವಾಧ್ಯಕ್ಷರಾದ ಸಂಜೀವ ಗುರುಸ್ವಾಮಿ, ಕೃಷ್ಣ ಗುರುಸ್ವಾಮಿ, ಅಯ್ಯಪ್ಪ ಸ್ವಾಮಿ ಮಂದಿರದ ಆಡಳಿತ ಟ್ರಸ್ಟ್ ಅಧ್ಯಕ್ಷ ಪುರುಷೋತ್ತಮ ಪೂಜಾರಿ, ಮಾತೃಮಂಡಳಿ ಅಧ್ಯಕ್ಷೆ ಗಾಯತ್ರಿ ಆರ್ ಕಂಬಳಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದಾಮೋದರ್ ಬಿಎಂ ಸ್ವಾಗತಿಸಿದರು. ಕಾರ್ಯದರ್ಶಿ ಅಶೋಕ್ ಗಟ್ಟಿ ನಂದಾವರ ವಂದಿಸಿದರು. ಕೇಶವ ಮಾಸ್ತರ್ ಮಾರ್ನಬೈಲು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯದರ್ಶಿ ಯಶವಂತ ಹಾಗೂ ಇತರ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ದರು. ಸಂದೀಪ್, ವಿ4 ನ್ಯೂಸ್, ಬಂಟ್ವಾಳ. Digital Planet, one-stop store for all your IT, mobile and laptop, desktop, all-in-one PC, application software,
accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.